ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ನಗರದ ಉರುವ ಬೋಳೂರಿನಲ್ಲಿ ಸುಸಜ್ಜಿತ ಅಂತಾರಾಷ್ಟ್ರೀಯ ಶಟ್ಲ್ ಬ್ಯಾಡ್ಮಿಂಟನ್ ಮತ್ತು ಕಬಡ್ಡಿ ಅಂಗಣ ನಿರ್ಮಾಣ, ಬೊಕ್ಕಪಟ್ಟಣದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿತ ಮೀನುಗಾರಿಕಾ ಜೆಟ್ಟಿ ಹಾಗೂ ಎಕ್ಕೂರು ಕ್ರೀಡಾಂಗಣಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಮೊದಲಿಗೆ ಉರುವ ಬೋಳೂರಿನಲ್ಲಿ ಸುಸಜ್ಜಿತ ಅಂತಾರಾಷ್ಟ್ರೀಯ ಶಟ್ಲ್ ಬ್ಯಾಡ್ಮಿಂಟನ್ ಮತ್ತು ಕಬಡ್ಡಿ ಅಂಗಣ ನಿರ್ಮಾಣಕ್ಕೆ ಸಚಿವ ಪ್ರಮೋದ್ ಮಧ್ವರಾಜ್ ಶಂಕುಸ್ಥಾಪನೆ ನೆರವೇರಿಸಿದರು. ಆನಂತರ ನಗರದ ಸುಲ್ತಾನ್ ಬತ್ತೇರಿ ಬಳಿಯ ಬೊಕ್ಕಪಟ್ಟಣದಲ್ಲಿ ಐಡಲ್ ಬರ್ತಿಂಗ್ಗಾಗಿ ನಿರ್ಮಾಣವಾದ ಮೀನುಗಾರಿಕಾ ಜೆಟ್ಟಿಯನ್ನು ಸಚಿವ ಪ್ರಮೋದ್ ಮಧ್ವರಾಜ್ ಉದ್ಘಾಟಿಸಿದರು. ಇದೇ ವೇಳೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಶ್ರಯದಲ್ಲಿ ಕಂಕನಾಡಿ ಬಿ ವಾರ್ಡ್ನ ಎಕ್ಕೂರಿನಲ್ಲಿ ಹೊರಾಂಗಣ ಕ್ರೀಡಾಂಗಣಕ್ಕೆ ಸಚಿವ ಪ್ರಮೋದ್ ಮಧ್ವರಾಜ್ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದ ಸಚಿವ ಪ್ರಮೋದ್ ಮಧ್ವರಾಜ್, ಕ್ರೀಡಾ ಇಲಾಖೆಯ ಅನುದಾನದಿಂದ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳ ಗುಣಮಟ್ಟ ಪರಿಶೀಲನೆಗೆ 5 ಮಂದಿ ತಜ್ಞರ ತಾಂತ್ರಿಕ ಸಲಹಾ ಸಮಿತಿಯನ್ನ ಇಲಾಖೆಯ ವತಿಯಿಂದ ನೇಮಿಸಲಾಗಿದೆ ಎಂದ ಅವರು, ರಾಜ್ಯದಲ್ಲಿ ಹೊಸ ಕ್ರೀಡಾ ನೀತಿ ಜಾರಿಗೆ ತರಲಾಗಿದ್ದು ಆ ಮೂಲಕ ಶಾಲಾ ಕಾಲೇಜು ಮಟ್ಟದಲ್ಲಿಯೇ ಕ್ರೀಡೆಗೆ ಪ್ರೋತ್ಸಾಹ ನೀಡುವುದು ನಮ್ಮ ಉದ್ದೇಶ ಎಂದು ಹೇಳಿದರು. ಇಂಥ ಕ್ರೀಡಾಂಗಣ ಬರ್ತದಂತ ಆದರೆ ಅದು ಪ್ರಾಯಶಃ ಇಡೀ ಊರಿಗೆ ಅತ್ಯಂತ ಸಂತೋಷದ ವಿಚಾರ. ಪ್ರಾಯಶಃ ಒಂದು ಮಗುವಿನಿಂದ ಹಿಡಿದು ಹಿರಿಯರವರೆಗೂ ಕೂಡ ನಾವು ಸ್ವಲ್ಪ ಹೊರಗಿರಬೇಕು ಇರ್ತಕ್ಕಂಥ ಮನಸ್ಸು, ಮನೆಯನ್ನು ಬಿಟ್ಟು ಹೊರಗಿರಬೇಕು ಇರ್ತಕ್ಕಂಥ ಮನಸ್ಸಿರುತ್ತೆ. ಅಂಥದ್ರಲ್ಲಿ ಇಂಥ ಕ್ರೀಡಾಂಗಣಗಳಾದಾಗ ನಮ್ಮ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಹಿರಿಯರಿಗೆ ಎಲ್ರಿಗೂ ಕೂಡ ಇದು ಬಹಳ ಪ್ರಯೋಜನ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಕ್ಷೇತ್ರಕ್ಕೆ ಬೇಕಾಗುವಂಥ ಕನಸನ್ನು ಕಂಡು ಅದನ್ನು ನನಸು ಮಾಡತಕ್ಕಂಥ ಒಂದು ಪ್ರಯತ್ನದ ಹಾದಿಯಲ್ಲಿ ನಡೆದು ತಮ್ಮ ಕ್ಷೇತ್ರದ ಬಗ್ಗೆ 100ಕ್ಕೆ 100 ಬದ್ಧತೆ ಇರತಕ್ಕಂಥವ್ರು ಭಾಳ ಜನ ಇರೋದಿಲ್ಲ. ಬೆರಳೆಣಿಕೆಯಷ್ಟೇ ಶಾಸಕರುಗಳು ಉತ್ತಮ ಕೆಲಸ ಮಾಡ್ತಕ್ಕಂಥವ್ರು, ಉತ್ತಮ ಗುಣನಡತೆಯನ್ನು ಹೊಂದಿರತಕ್ಕಂಥವ್ರು. ಅಂಥ ಶಾಸಕರುಗಳು 24 ಗಂಟೆ ನಮ್ಮ ಸಲುವಾಗಿ ದುಡಿಯುವಂಥವರನ್ನು, ಅವರ ಸೇವೆಯನ್ನು ನಾವು ನೆನಪಿಡುವಂಥದ್ದು, ಅವರ ಸೇವೆಯನ್ನು ಮೆಚ್ಚುವಂಥದ್ದು ಬಹಳಷ್ಟು ಅಗತ್ಯ ಇದೆ. ಒಳ್ಳೆಯ ರಾಜಕಾರಣಿಗಳನ್ನು, ಒಳ್ಳೆಯ ಜನಪ್ರತಿನಿಧಿಗಳನ್ನು ನಾವು ಜನರೇ ಮರ್ತು ಬಿಟ್ಟರೆ ಮತ್ತೆ ಅವರನ್ನು ಯಾರಿಂದಲೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ಜೆಆರ್ ಲೋಪೋ ಮಾತನಾಡಿ, ಸರ್ಕಾರದಿಂದ ಕ್ರೀಡೆಗೆ ಸಂಬಂಧಿಸಿ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತಿದೆ ಎಂದರು. ಈ ಒಂದು ಪ್ರದೇಶದಲ್ಲಿ ವಿವಿಧ ಕೆಲಸಗಳು, ಕಾಮಗಾರಿಗಳು ಮಾಡುವ ಜೊತೆಯಲ್ಲಿ ಯುವಕರಿಗೆ, ಯುವ ಜನರಿಗೆ ಕ್ರೀಡೆಗೆ ಕೂಡ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಇವತ್ತಿನ ದಿವಸ ನಮ್ಮ ನೆರೆಯ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಎಲ್ಲರ ಆತ್ಮೀಯರು ಆಗಿರುವಂಥ ಸಚಿವರಾದ ಪ್ರಮೋದ್ ಮಧ್ವರಾಜರು ಈ ಒಂದು ಕ್ರೀಡಾಂಗಣದ ಶಂಕುಸ್ಥಾಪನೆ ಮಾಡುವ ಜೊತೆಯಲ್ಲಿ ನಮ್ಮ ನಗರದಲ್ಲಿ ಸುಮಾರು 6.5 ಕೋಟಿ ರೂಪಾಯಿ ವೆಚ್ಚದ ಕಬಡ್ಡಿ ಮತ್ತು ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾ ಸಂಕೀರ್ಣಕ್ಕೆ ಕೂಡ ಇವತ್ತು ಶಂಕುಸ್ಥಾಪನೆ. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರ್ ಮೊಯ್ಲಿ, ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಸದಾನಂದ ಶೆಟ್ಟಿ, ಪಾಲಿಕೆಯ ಮುಖ್ಯ ಸಚೇತಕ ಶಶಿಧರ ಹೆಗ್ಡೆ, ಪಾಲಿಕೆ ಸದಸ್ಯರಾದ ಲತಾ ಸಾಲ್ಯನ್, ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪ್ರಮುಖರಾದ ಪುರುಷೋತ್ತಮ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.